ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ TD ವ್ಲಾಗ್ಸ್. ವೀಕ್ಷಕರೇ, ಇವತ್ತಿದ್ದು ವಿಷಯ ಏನಂತ ಹೇಳಿದರೆ ಸೋರೆಕಾಯಿ. ನೀವೆಲ್ಲರೂ ಸೋರೆಕಾಯಿ ನೋಡಿ, ಇದರ ವಿಷಯವನ್ನು ಇಲ್ಲಿ ಅಮಿತ್ ಅವರು ನಿಮಗೆ ತೋರಿಸ್ತಾರೆ ಮತ್ತು ಹೇಳ್ತಾರೆ ನೋಡಿ. ಏ ಆಚೆಲ್ಲ ಹೋಗ್ಬೇಡ ಮಹಾನ್, ಬಾ ಈಚೆ ಬಾ, ಈಗ ಈಚೆ ಬಾ, ಹಾಕಿದಾಳೆ. ಏ ಇಕ್ಕ ಮಾರ, ಆಚೆನ್ಲೆ ಬಾ. ಬೇಡ ಅಕ್ಕ, ಕುಟ್ಟಿಂಟಲ್ಲಿ ಓಡ್ಬಾರ್ದು ಹೇಳಿದಲ್ಲ ನಾನು. ಲಕ್ಕಿ ಕೂಡ ಬಂದಿದ್ದಾನೆ. ಅಯ್ಯೋ, ಲಕ್ಕಿ ನೋಡಿರ ಬರುದು. ಲಕ್ಕಿ ಬಂದೆ. ನೀನು ಅಲ್ಲಿ ಹೋಗಿ ನಿಲ್ಲು, ನಾನು ನೋಡ್ತೇನೆ, ಎಲ್ಲಿ ಬರ್ತೇನೆ. ಹಾ, ಬಂದೆ. ಹಾ, ಓಡ್ಬೇಡ ಓಡ್ಬೇಡ ಓಡ್ಬೇಡ. ಅಲ್ಲವ ಸೋರೆ, ಅದು ಇರ್ಲಿ, ನಿಂಗೆ ಯಾರ್ದು ಸಹ ಗುರ್ತವೇ ಇಲ್ಲ. ಇದು ತುಂಬ ಉಂಟಲ್ಲ ಮಿಡಿ. ತೆಗಿಬೇಡ 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 ತೆಗಿಬೇಡ, ಅಷ್ಟು ಸಣ್ಣದು ತೆಗಿಬೇಡ. ತೋರ್ಸು. ಈಗ ಇಲ್ಲಿ ಒಂದು ಮಿಡಿ, ಅದು ಆಚೆ ಅಕ್ಕ, ಅದೊಂದು ಮಿಡಿ ಉಂಟಲ್ಲ ಅಕ್ಕ, ಇಲ್ಲಿ ಒಂದು ಮಿಡಿ ಉಂಟು. ಈಗ ಇಲ್ಲಿ ಉಂಟು ತುಂಬ. ಹೌದಾ, ಇಲ್ಲಿ ಒಂದು ಮಿಡಿ ಉಂಟು. ಹಾ, ಅದು ತೆಗಿಯುವ ನೋಡ. ಓ, ಅಲ್ಲಿ ಒಂದು ಉಂಟಲ್ಲ ಸೋರೆಕಾಯಿ, ಅದು ತೆಗಿಯುವ ತೆಗಿಯುವ. ಅಮ್ಮಮ್ಮ ಕೇಳಿದ್ರು, ಈಗ ನಾವು ಬಂದದ್ದು. ಇಲ್ಲಿ ಒಂದು ನಿನ್ನ ಕೈಯಲ್ಲಿ ಮುಟ್ಟಿದ್ದು ಮಿಡಿಯಲ್ಲಿ ಉಂಟು. ನೀನೊಂದು ಮುಟ್ಟಿದ್ಯಲ್ಲ ಈಗ. ಇದನ್ನು ಕೊಯ್ಯುವ. ಮತ್ತೆ ಸಿಗ್ಲಿಕ್ಕಿಲ್ಲ. ಮತ್ತೆ ಬುಲ್ಡೋಸರ್ ಎಲ್ಲ ಬಂದರೆ ಅವರೆಲ್ಲ ಅದನ್ನು ನೆಲ ಸಮಾನ ಮಾಡಿ ಬಿಡ್ತಾರೆಲ್ಲ. ಯಾಕೆ ಬಂದ್ವಿ ಗೊತ್ತಾಗ್ತಿಲ್ಲ. ಏಯ್, ಎಲ್ಲಿದ್ದಾನೆ? ಇಲ್ಲಿ ಇದೊಂದು ತುರಿಸುವಂಥದ್ದು ಪಚ್ಚರಂಗಿಂತ ಉಂಟು, ಅದು ತುಂಬ ತುರಿಸ್ತದೆ. ಅದೀಗ ಮಕ್ಕಳು ಸೋರೆಕಾಯಿ ಎಡೆಗೆ ಬಿದ್ದಿತ್ತು, ಅಲ್ಲಿ ಪಾಪ ಹೆಕ್ಲಿಕ್ಕೆ ಹೋಗುವಾಗ ಮುಳ್ಳು ಮುಳ್ಳು ಅಂತ ಹೇಳ್ತಿದ್ದಾರೆ. ನೋಡುವಾಗ ಎಂತ ದಿಶೆ ಅದು, ಅದು ಪಚ್ಚರಂಗಿ. ಅದು ಹಾಗೆ ಕಂಬಳಿ ಹುಳ ತಾಗಿದಾಗೆ ಆಗ್ತದೆ ಅಲ್ಲ ಅಂತ ನೋಡ್ತದೆ. ಲಕ್ಕಿ ಪಾಪ ಅಲ್ಲಿದ್ದಾನೆ, ಅವನ ಓಡಿಸ್ಬೇಡಿ, ಬೀಟಿ ಮಾಡಿ. ಏನು ಚಿಕ್ಕ
ಈ ಕಡೆ ಬೊಬ್ಬೆ ಹಾಕ್ಬೇಡ, ಇಲ್ಲಿ ಮನೆ ಇಲ್ಲದಿದ್ರು. ಹಾಂ ಸರಿ ಆಯ್ತು. ಈಗ ನೀ ಸೋರೆಕಾಯಿ ನೀವು ಇಟ್ಕೊಳ್ಳಿ ಅಂತ. ಅವನಿಗೆ ಅಂತ ಹೋಗಿದ್ದು ನನಗೆ ಅವನೊಂದು ಇಷ್ಟ, ನನಗೆ ಅವನು ಸುಮ್ಮನಿದ್ದ ನನಗೆ ನಮ್ಮ ಜೊತೆ ಪಾಪ ಲಕ್ಕಿ ಕೂಡ ಬಂದಿದ್ದ ಗದ್ದೆ ಆಚೆ. ನಾವು ಸೋರೆಕಾಯಿ ಮೀಡಿಯಮ್ಟ ನೋಡುವ ಅಂತ. ಅಂದರೆ ಅದು ಹೇಗೆ ಸೋರೆಕಾಯಿ ಹಾಗೆ ಆಯ್ತಂದರೆ ಬೀಜ ಬಿತ್ತಲಿಲ್ಲ ಏನಿಲ್ಲ, ಒಂದು ಗದ್ದೆಯಲ್ಲಿ ಸೋರೆಕಾಯಿ ಆಗಬೇಕಿದ್ರೆ ಅದೊಂದು ವಿಚಿತ್ರನೇ. ಅದು ದನ ಏನೋ ತಿಂದು ಸೋರೆಕಾಯಿ ತಿಂದು ಆ ಸೆಗಣಿಯಲ್ಲಿ ಅದು ಸೋರೆಕಾಯಿದು ಬಳ್ಳಿ ಆಗಿರಬಹುದು. ಹಾಗೆ ನನಗೆ ಅಮ್ಮ ಹೇಳ್ತಾ ಇದ್ದರು ಹೀಗೆ ಅಲ್ಲಿ ಗದ್ದೆಯಲ್ಲಿ ತುಂಬ ಸೋರೆಕಾಯಿ ಉಂಟು ಅಂತ. ಅವರು ತಂದು ಪದಾರ್ಥ ಮಾಡ್ತಿದ್ರಂತೆ. ಇವತ್ತು ಕೂಡ ಅದೇ ಗಶಿ ನಮಗೆ ಸೋರೆಕಾಯಿದು. ಹಾಗೆ ಅಮ್ಮ ಹೇಳಿದರು ಅಲ್ಲಿ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ನೋಡಿ, ಹೋಗಬೇಕಿದ್ರೆ ಅಲ್ಲಿಂದ ಇಳಿದು ಇಲ್ಲಿಂದಾಗಿ ನಾವು ಆಚೆ ಹೋಗಿ ತಂದದ್ದು ಸೋರೆಕಾಯಿಯನ್ನು. ಹಾಗೆ ಈಗ ನನ್ನ ಕೈಯಲ್ಲಿ ನೋಡಿ 3 ಸೋರೆಕಾಯಿ ಉಂಟು, ತೋರಿಸ್ತೇನೆ ಮತ್ತೆ. ಹಾಗೆಯೇ ಬರುವಾಗ ನಮ್ಮ ಜೊತೆ ನಾಯಿ ಬಂದಾಗ ಅದು ಆಚೆ ಗದ್ದೆ ಆಚೆ ಹೋಗುವಾಗ ಆಚೆ ಮನೆಯ ನಾಯಿ ಪಾಪ ನಮ್ಮ ಲಕ್ಕಿಗೆ ಕಚ್ಚಿದ. ಹಾಗೆ ಏನಾಯ್ತು ಅನ್ನೋದು ಗೊತ್ತಿಲ್ಲ, ಮಕ್ಕಳು ಕಿರುಚುತ್ತಿದ್ದಾರೆ, ನೋಡಬೇಕು ಎಂತಾಯ್ತು. ಈಗ ಅವನಿಗೆ ಕಚ್ಚಿತ್ತು. ಪ್ರಶಾಂತ್ ಇತ್ತಿ ಅಂದ ಈರಿ ಗೊತ್ತು. ಮಾಂಗಜದ ನಾಯಿ ತುಚ್ಚಿನಿ ಪ್ರಶಾಂತ್ ಇತ್ತೆ ಅಲ್ಪ ಈರ್ನೇಟದಾಗದಿಚ್ಚ ಬೇಗದಾನೆ ಸರ್ಪಿ ಬಾರಿ ಮೆತ್ತೈ ತಾತ ಲಕ್ಕಿ ಉಂಟಾ ಸೋರೆಕಾಯಿ? ಓ ಇದುಂಟಾ ಸಜಂಕ್ ಸೊಪ್ಪು ಉಂಟಲ್ಲ, ಬೇಕಿತ್ತು, ಸ್ವಲ್ಪ ಇರುತ್ತಲ್ಲ. ಇದು ನೋಡ ಹರಿವೆ ಆಗಿ ಒಂದು ಹರಿವೆ ಅಲ್ಲ, ಅಯ್ಯೋ ತಜಂಕ್ ನೋಡ. ಈಗ ಇಲ್ಲಿ ಆನೆ ತಜಂಕ್. ಎಲ್ಲಿ ಸೋರೆಕಾಯಿ ಇತ್ತು? ಸೋರೆಕಾಯಿ ನಾನು ಹತ್ತಿದ್ರೆ ಯಾವ ಸೈಡ್ ಉಂಟು ಹೇಳು? ಅದಲ್ಲ, ಓ ಎಣ್ಣ ಎಲ್ಲ ಕಾಣ ಹೌದು. ಓ ರಾತ್ರಿ ನೋಡಿದ್ರಲ್ಲ ವೀಕ್ಷಕರೇ, ಸೋರೆಕಾಯಿ ಇನ್ನೂ ಕೂಡ ಉಂಟು. ಇದರ ವಿಡಿಯೋ ನಾಳೆಯ ವ್ಲಾಗಲ್ಲಿ ಹಾಕುವ.